ಬೇಡ, ಸಣ್ಣದು ಸಾಕು. ಎಷ್ಟು ಇದಕ್ಕೆ? ನನ್ನ ಹಸ್ಬೆಂಡ್ ಅನ್ನು ಪ್ಯಾಂಪರ್ ಮಾಡಲಿಕ್ಕೆ ಬೇಕಾಗಿ ಮಾಡಿದಿನ ತಾಲಿ ನಾರ್ತ್ ಆ್ಯಂಡ್ ಸೌತ್ ಇಂಡಿಯನ್ ಕೊಂಬು. ನಾನು ಮತ್ತು ನನ್ನ ಹಸ್ಬೆಂಡ್ ಸೈಲೇಜ್ ತರಲಿಕ್ಕೆ ಅಂತ ಹೊರಟಿದ್ದೇವೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನೀವೆಲ್ಲರೂ ಖುಷಿಯಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಲ್ಲ ಬನ್ನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನು ಸಹ ಪ್ಲ್ಯಾನ್ ಮಾಡಿದ್ದಿಲ್ಲ, ಏನೆಲ್ಲ ಆಗ್ತದೆ ಅಂತ ನೋಡುವ. ಹಾಗೆ ಈಗ ಫಸ್ಟ್ ವರ್ಕ್ ಅದೇ ಅಡಿಕೆಯನ್ನು ಬಿಸಿಲಿಗೆ ಹಾಕಬೇಕು, ಮೊನ್ನೆ ಎಲ್ಲ ತೆಗೆದಿಟ್ಟದು. ಅದಾದಮೇಲೆ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮತ್ತೆ ಏನು ಅಂತ ನೋಡಬೇಕಷ್ಟೇ. ಹಾಗೆ ಅಡಿಕೆದು ಕೆಲಸ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋದು. ಬ್ರೇಕ್ಫಾಸ್ಟ್ ರೆಡಿ ಮಾಡುವಾಗ ನನ್ನ ಹಸ್ಬೆಂಡ್ ಪೂಜೆ ಎಲ್ಲ ಆಗಿ ಬರ್ತಾರೆ. ನೋಡುವ ಈ ರೂಟೀನ್ ನಮ್ಮದು ಹೇಗೆಲ್ಲ ನಡೀತದೆ ಅಂತ ಹೇಳಿ. ನನ್ನ ಹಸ್ಬೆಂಡಿಗೆ ಬೇಜಾರಾಗ್ತಾ ಉಂಟು. ಬೇಡ ಬೇಡ ಹೇಳ್ತಾ ಇದ್ದಾರೆ ಅವರು, ಯಾರನ್ನಾದರೂ ಮಾಡುವ ಅಂತ. ನೋಡುವ ಅಂತ ಒಂದು ಟ್ರೈ ಅಷ್ಟೇ. ಇಲ್ಲಿ ದೋಸೆ ಎಲ್ಲ ಆಗ್ತಾ ಉಂಟು ನಮಗೆ ಇಬ್ಬರಿಗೆ. ಒಂದು 8 ದೋಸೆ ಮಾಡಿದರೆ ನಮ್ಮದು ಬ್ರೇಕ್ಫಾಸ್ಟಿದ್ದು ಕೆಲಸ ಆಗ್ತದೆ. ಸುರಿಸಿಕೊಂಡು ಬಂದಿದ್ದಾರೆ. ಮನೆ ಒಳಗಿದ್ದು ಎಲ್ಲ ಕೆಲಸ ಆದಮೇಲೆ ನಾನೀಗ ನಮ್ಮ ಹಸುಗಳನ್ನು ತೋಟಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಇಲ್ಲಿ ವೃಂದ ಮತ್ತು ವಾರಿಜ ಫಸ್ಟಿಗೆ ನಾನು ಬಿಟ್ಟಿದ್ದೆ, ಅವರನ್ನು ಕಟ್ಟಿ ಹಾಕಿ ಮತ್ತು ವೃದ್ಧಿ ಮತ್ತು ವರ್ಧನನು ತೋಟದಲ್ಲಿ ಕಟ್ಟಲಿಕ್ಕೆ ಕರ್ಕೊಂಡು ಬರ್ತಾ ಇದ್ದೇನೆ. ನೋಡಿ ಇಲ್ಲಿ ವೃದ್ಧಿ ಮತ್ತು ವರ್ಧನನ್ನು ಹೇಗೆ ನಾನು ಮೇಯಲಿಕ್ಕೆ ಕಟ್ಟಿದ್ದೇನೆ ಅಂತ. ಇನ್ನು ಮನೆಗೆ ಹೋಗಿ ನನಗೆ ಮನೆ ಗುಡಿಸಿ ಒರೆಸಲಿಕ್ಕೆಲ್ಲ ಉಂಟು. ಅದರ ನಂತರ ಮಧ್ಯಾಹ್ನ ಅಡಿಗೆಯನ್ನು ಸ್ಟಾರ್ಟ್ ಮಾಡೋದು. ಫ್ರೆಂಡ್ಸ್, ಇವತ್ತು ನನಗೆ ಕುಂಬಳಕಾಯಿದು ಸಾಂಬಾರು ಮತ್ತು ಇದೊಂದು ಹಲ್ವಾ ಮಾಡಬೇಕು ಅಂತ ಇದ್ದೇನೆ. ಇದು ಗೋಧಿ ಹಲ್ವಾ. ಹಾಗೆ ಇದು ದಾಲ್, ಅದಕ್ಕೆ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೇನೆ. ಮತ್ತು ನೋಡಿ ಇಲ್ಲಿ ದಾಲ್ ರೆಡಿಯಾಗಿದೆ, ಸಾಂಬಾರು ಕೂಡ ರೆಡಿಯಾಗಿದೆ. ಹಾಗೆ ಪಾಯಸ ಕೂಡ ನಾನು ಮಾಡಿದ್ದೇನೆ ಇವತ್ತು. ಇದು ಹಲ್ವಾ. ಹಾಗೆ ನನ್ನ ಕುಕಿಂಗ್ ಅರ್ಧದಲ್ಲಿರುವಾಗ ನನ್ನ ಹಸ್ಬೆಂಡ್ ಯಾರ ಹತ್ರವ ಮಾತಾಡೋದು ಕೇಳಿತು. ಹಾಗೆ ಯಾರು ಅಂತ ಬಂದು ನೋಡಿದರೆ ಈ ಬಳಪದ ಕಲ್ಲಿನಿಂದ ಮಾಡಿದಂತಹ ಪ್ರಾಡಕ್ಟನ್ನು ಸೇಲ್ ಮಾಡುವವರು ಬಂದಿದ್ದರು. ಸೊ ಅವರ ಹತ್ರ ನಾನು ಮತ್ತು ನನ್ನ ಹಸ್ಬೆಂಡ್ ಚರ್ಚೆಗೆ ಕೂತ್ಕೊಂಡೇವೆ ಇದರ ಬಗ್ಗೆ. 8 ಗುಂಡಿ ಬೇಡ, ಸಣ್ಣದು ಸಾಕು. ಎಷ್ಟು ಇದಕ್ಕೆ? ಯಾವ್ದು ಬೇಕು ನೋಡಿ. ಅದು ಕಲರ್ ಹೋಗುದಿಲ್ವಾ? ಬ್ಲ್ಯಾಕ್ ಆಗಿರ್ತದೆ ಮೇಡಮ್. ಬೇಕಾದ್ರೆ ನಾವು ನೀರಲ್ಲಿ ನೆನೆಸಿ ತೊಳಿಬೇಕು ಬೇಗನಾದ್ರೆ. ಬೇಕಾದ್ರೆ ಎಣ್ಣೆ ಹಚ್ಚಿ ಸಾಕು, ಹೋಗೋದಿಲ್ಲ. ಅದು ಆಗಿರ್ತದೆ, ಸುಟ್ಟಿರೋದು. ಗೇರು ಬೀಜದ ಎಣ್ಣೆ ಸುರಿಗೆ ಹೇಗೆ ಫಸ್ಟ್ ತೊಳಿಬಾರ್ದು, ಬಿಟ್ರೆ ಎಣ್ಣೆ ಹಚ್ಚಿಡಬೇಕು. ಒಂದು ವಾರ ಎಣ್ಣೆ ಹಾಕಿಡ್ಬೇಕು. 2 ದಿವಸ ಎಣ್ಣೆ ಹಾಕಿ ಇಡ್ಬೇಕಾ? ಆಮೇಲೆ ತೊಳೆದ್ಬಿಟ್ಟು ಮಾಡಿ, ಆಮೇಲೆ ತೊಳೆದು ಯೂಸ್ ಮಾಡ್ಬೋದಾ? ಬಲವಾದ ಕಲ್ಲು. ಎಷ್ಟು ವರ್ಷ ಆದ್ರೆ ಏನಾಗಲ್ಲ ಮೇಡಮ್. ನೀರು ಯಾರೋ ಒಬ್ರು ಹೇಳಿದ್ರು, ಬಳಪದ ಕಲ್ಲಾದ್ರೆ ನೀರು ತಾಗಿಸ್ಲಿಕ್ಕೆ ಇಲ್ಲ, ಖಾಲಿ ಒರೆಸಿ ಇಡ್ಬೇಕು ಅಂತ. ಕಟ್ಟಾಗ ಲಕ್ಷ್ಮಿ ಹಣಿ ಕಟ್ಟಾಗಲ್ಲ. ಬಿಸಿ ಮಾಡಿ ಕೊಡಿ. ಲಕ್ಷ್ಮಿ ಹಣಿ ಮಾಡಿದೆ ಕಟ್ಟು, ಬಿಸಿ ಆದ್ರೆ ಹಣ ಕೊಡೋದು ಬೇಡ ಆಯ್ತಾ? ಅಲ್ಲ ಬಿಸಿ ಮಾಡಿ ಕಟ್ಟಾಬ್ರಿ ಹೇಳೋಣ. ಅವು ನಾವು ಇಲ್ಲೋಳಾನಿ ಒಂದು ಬಿಸಿನಾಗ ಒಣತದ್ದು ಜಕ್ಕನಾಗ ಕಟ್ಬಿಡೋತು. ಅದು ಬಿಸಿ ಮಾಡಿ ಆದ್ಮೇಲೆ ತಣೀತು. ತಣಿದಾದ್ಮೇಲೆ ನಾವು ತೊಳಿಲಿಕ್ಕೆ ತೆಗೆಯುವಾಗ ಕಟ್ಟಾಯ್ತು. ಅವು ಮಾಡಿದ್ರೆ ಏನೋ ಮಿಸ್ಟೇಕ್ ಆಗಿ ಬಿದ್ದಿರ್ಬೋದು ಅಷ್ಟೇ, ಏನಾಗೋದಿಲ್ಲ. ಅದು ನೀರು ಹಾಕಿದ್ರೆ ಎಂತ ಆಗೋದಿಲ್ಲ. ಅಲ್ಲಲ್ಲ, ಬಿಸಿಗೆ ಈಗ ಇದು ಮಾಡ್ತೇವೆ, ಬಿಸಿಗೆ ನೀರು ಹಾಕಿದ್ರೆ ಆಗೋದಿಲ್ಲ. ಯಾರು ಹೇಳಿದ್ರು? ನಾವು ಬಿಸಿ ನೀರು ಹಾಕಿ ಕೊಡ್ತೇನೆ. ಬಿಸಿ ನೀರು ಹಾಕಿ ಕೊಡ್ಬೇಕು. ಬಿಸಿಗೆ ನೀರು ಹಾಕಿದ್ರು ಏನಾಗೋದಿಲ್ಲ. ಅಲ್ಲಲ್ಲ, ಅದು ಫಸ್ಟ್ ನೀವು ಏನು ಮಾಡಿರ್ತೀರ, ಗ್ಯಾಸ್ ಅಲ್ಲಿ ಇರ್ತದೆ, ದೋಸೆ ಹಾಕೊಂಡಿರ್ತದೆ, ಬಿಸಿ ಇರ್ತದಲ್ಲ, ಅದನ್ನೇ ತೆಗೆದು ನೀರಿಗೆ ಹಾಕಿದ್ರೆ ಏನಾಗೋದಿಲ್ಲ. ಕಲ್ಲದು ಗ್ರಾನೈಟ್ ಕಲರ್ ಹೊರಡೋದು. ಮತ್ತೆ ಏರವರಿ ಬಣ್ಣ ಅದು ನಮ್ಮ ಟಂಚ ಐನು ಜಕ್ಕೆರ್ನೆ ಎದ್ದಿ ಒರೆಸದಿರೋಣ ಅಂತ. ಎಷ್ಟು ವರ್ಷ ಆದ್ರೆ ಏನಾಗಲ್ಲ ಮೇಡಮ್. ನೀರು ಯಾರೋ ಒಬ್ರು ಹೇಳಿದ್ರು, ಬಳಪದ ಕಲ್ಲಾದ್ರೆ ನೀರು ತಾಗಿಸ್ಲಿಕ್ಕೆ ಇಲ್ಲ, ಖಾಲಿ ಒರೆಸಿ ಇಡಬೇಕು ಅಂತ. ಫ್ರೆಂಡ್ಸ್, ಅಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದ ಹಾಗೆ ಏನೋ ಸ್ಮೆಲ್ ಬಂದ ಹಾಗಾಯ್ತು ಅಂತ ಬಂದು ನೋಡಿದ್ರೆ ಕುಂಬಳಕಾಯಿ ಸಾಂಬಾರಂದು ತಳ ಹಿಡಿದು ಹೋಯ್ತು ಅಂತ ಅವಸ್ಥೆ ಹೇಳಿದ್ರೆ. ಹಾಗೆ ಇವತ್ತಿನ ತಾಲಿ ನಾರ್ತ್ ಆ್ಯಂಡ್ ಸೌತ್ ಇಂಡಿಯನ್ ಕೊಂಬು. ಚಂದ ಉಂಟಲ್ಲ ಹೆಸರು. ಸೊ ಲೆಟ್ ಅಸ್ ಸ್ಟಾರ್ಟ್ ತಿನ್ನಲಿಕ್ಕೆ. ನೋಡಿ, ಹೆಸರು ಬೇಳೆ ಪಾಯಸ.
ಇದು ನನ್ನ ಸ್ಪೆಷಲ್ ಹಲ್ವಾ, ಗೋಧಿ ಹಲ್ವಾ. ಇಲ್ಲಿ ಸಲಾಡ್ ಇದೆ, ಸಲಾಡಿಗೆ ನಾನು ಕುಂಬಳಕಾಯಿ ಇದು ಮಾಡಿದ್ದೇನೆ. ಈಗ ನನಗೆ ಮೊನ್ನೆ ಸೌಮ್ಯ ಅವರು ಹೇಳಿದ್ದು ಮತ್ತೆ ನೆನಪಾಯ್ತಾಯ್ತಾ, ಕುಂಬಳಕಾಯಿ ಸಹ ಕಹಿ ಉಂಟು ಅಂತ. ನಾನು ನೋಡಲೇ ಇಲ್ಲ ಅದು ಹೇಗುಂಟು ಅಂತ, ಮರ್ತೇ ಹೋಗಿತ್ತು ನನಗೆ. ಇದು ದಾಲ್ ಆಯಿತಾ, ಹೆಸರು ಬೇಳೆದು ದಾಲ್. ಇದು ನನ್ನ ಅಡಿ ಹಿಡಿದಂತಹ ಸಾಂಬಾರು. ಮತ್ತು ಇಲ್ಲಿ ಚಪಾತಿ, ಇದು ಲಿಂಬೆ ಹುಳಿದು ರಸಮ್, ಇಲ್ಲಿ ಹಪ್ಪಳ, ತುಪ್ಪ ಮತ್ತು ಅನ್ನ. ಮತ್ತು ಎಂತ ಹೇಳಿದರೆ ಮೊಸರು ಮಾಡಲಿಲ್ಲ ಅಂತ, ಅದೊಂದು ನಾನು ಸೋತೆ ಮೊಸರು ಮಾಡದೆ, ಅದೊಂದು ನನಗೆ ಮರ್ತೋಯ್ತು. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದ ಊಟ ವೆರಿ ವೆರಿ ಸ್ಪೆಷಲ್. ನನ್ನ ಹಸ್ಬೆಂಡನ್ನು ಪ್ಯಾಂಪರ್ ಮಾಡಲಿಕ್ಕೆ ಬೇಕಾಗಿ ಮಾಡಿದ್ದು. ಇಷ್ಟೆಲ್ಲ ಮಾಡುವಾಗ ಉಂಟಲ್ಲ, ಅಲ್ಲಿ ಒಬ್ಬ ಇದು ಎಂತ ಬಳಪದ ಕಲ್ಲಿದ್ದು ಕಾವೆಲೆ ಎಲ್ಲ ಇಟ್ಕೊಂಡು ಬಂದದ್ದು ಅಂತ. ನಾನು ಅದನ್ನು ನೋಡ್ಲಿಕ್ಕೆ ಹೋಗುವಾಗ ನನ್ನ ಸಾಂಬಾರಲ್ಲಿ ಅಡಿ ಹಿಡಿದು ಹೋಯ್ತು. ಪ್ಯಾಂಪರ್ ಹೋಗಿ ನನಗೆ ಬೈಗಳು ಸಿಕ್ಕಿತು ಈಗ ಸರಿ. ಹಾಗೆ ಒಳ್ಳೆ ಕಲ್ಲಾಯ್ತಾ, ತುಂಬ ಕಾಸ್ಟ್ಲಿ ಹೇಳಿದೆ. ಫಸ್ಟಿಗೆ ಒಂದು ಕಲ್ಲಿಗೆ 600 ಎಲ್ಲ ಹೇಳಿದವ, ಮತ್ತು 300ಗೆ ಹೇಳ್ದ. ಹಾಗೆ ನಾನೊಂದು, ನನ್ನ ಹತ್ರ ಅಪ್ಪದ ಕಲ್ಲೇ ಇರಲಿಲ್ಲ. ಅಲ್ಲ, ನಾನೊಂದು ವಿಷಯ ಹೇಳೋದಾಯ್ತಾ, ನಾನು ನಿನ್ನೆ ಮೊನ್ನೆಲ್ಲ ಎಣಿಸ್ತಾ ಇದ್ದೆ, ನನಗೆ ಒಂದು ಅಪ್ಪದು ರೆಸಿಪಿ ಮಾಡಬೇಕಲ್ಲ, ನನ್ನ ಹತ್ರ ಅಪ್ಪದ ಕಲ್ಲೇ ಇಲ್ಲ ಅಂತ. ಇದು ದೇವರೇ ಇಳಿಸಿ ಅವನನ್ನು ಕಳಿಸಿದ್ದ ಅಂತ ನನಗೆ ಅಪ್ಪದ ಕಲ್ಲಿಗೆ. ಸತ್ಯ ಸಹ, ನೀವು ಹೇಳಿದರೆ ನಂಬಲಿಕ್ಕಿಲ್ಲ ಅಂತ. ಹಾಗೆ ನಾನು ಎಣಿಸ್ತಾ ಇದ್ದೆ ಆಯ್ತಾ, ಎಲ್ಲಿಂದ ತೆಕೊಳ್ಳೋದು, ಹೇಗೆ ತೆಕೊಳ್ಳೋದು ಅಂತ ಹೇಳಿ. ಅದಕ್ಕೆ ಸರಿಯಾಗಿ ಅವ ಒಂದು ಚಪಾತಿದಂತೆ, ಮತ್ತೊಂದು ದೋಸೆದಂತೆ, ಮತ್ತೊಂದು ಅಪ್ಪದಂತೆ. ಅದರಲ್ಲಿ ಈಗ ಅಪ್ಪದು ನಾನು ಬೇಕು ಹೇಳಿದೆ, ನನ್ನ ಹಸ್ಬೆಂಡ್ ಚಪಾತಿ ತೆಕೊಂಡಿದ್ದಾರೆ. ಅವರಿಗೆ ಪಾಪ ಖಂಡಿತ ಅವನನ್ನು ನೋಡಿ ಬಿಸಿಲಿಗೆ ಬಂದಿದ್ದಲ್ಲ. ಹಾಗೆ 2 ತೆಕೊಂಡ್ರು, ಒಟ್ಟಿಗೆ 600 ಕೊಟ್ಟು ತೆಕೊಂಡ್ರು. ಆ್ಯಕ್ಚುಲಿ ಎಷ್ಟು ಅದಕ್ಕೆ ರೇಟ್ ಉಂಟು ಅಂತ ನನಗೆ ಸಹ ಗೊತ್ತಿಲ್ಲ ಆಯ್ತಾ. ಹಾಗೆ ಈಗ ಹಸಿವೆ ಆಗ್ತಾ ಉಂಟು, ಎಲ್ಲ ತುಂಬ ಬಗೆ ಎಲ್ಲ ಮಾಡಿದ್ದೇನೆ. ಸುಮ್ಮನೆ ಖುಷಿಯಾಗಿರುವ ಏನಾದರೂ ಅಧಿಕ ಪ್ರಸಂಗ ಮಾಡಿಕೊಂಡು ಅಲ್ಲ ನಾನು ಊಟ ಮಾಡುವಾಗಾದರೆ. ಸೊ ಇದು ಕುಂಬಳಕಾಯಿ ಕಹಿ ಉಂಟ ಇಲ್ವಾ ಅಂತ ನೋಡ್ತೇನೆ. ಸಾಂಬಾರು ಹೇಗೂ ಹಾಳಾಯಿತು, ಕುಂಬಳಕಾಯಿದು ಹಾಳಾಯ್ತು, ಕಹಿ ಇಲ್ಲ ಆಯ್ತಾ. ನೈಸ್. ಇದು ಹಲ್ವಾ ನೋಡಿ, ಇಷ್ಟೇ ಸಾಕು ಅಂತ. ನಾವು ರಾಶಿ ಮಾಡಿ ಇಡಬಾರ್ದು ನೋಡಿ. ಇದನ್ನು ಸರಿ ತಿನ್ನೋದಾದರೆ 4 ಜನಕ್ಕೆ ತಿನ್ಬೋದು ಅಲ್ವಾ. ಒಂದು ಸಣ್ಣ ಫ್ಯಾಮಿಲಿಗೆ ಒಮ್ಮೆಗೆ ಮಾಡುವಾಗ ಇಷ್ಟು ಸಾಕು. ಅದನ್ನು ತೆಗೆದಿಡ್ದು ಫ್ರಿಜ್ಜಲ್ಲಿ ಇಡ್ದು ಯಾಕೆ, ನಾಳೆ ಪುನಃ ಬೇರೆ ಮಾಡ್ಬೋದು ಬೇಕಿದ್ರೆ. ಇದು ನೋಡಿ, ಬೆಲ್ಲ ಹಾಕಿ ಮಾಡಿದಂತಹ ಗೋಧಿಯ ಹಲ್ವಾ. ಇದರ ಟೇಸ್ಟ್ ನಾನೀಗ ಊಟ ಮಾಡುವ ಮೊದಲೇ ತಿಂತಾ ಇದ್ದೇನೆ, ಹೇಗುಂಟು ಹೇಳ್ತೇನೆ. ವೆರಿ 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 ಟೇಸ್ಟಿ ಆಯಿತಾ. ಇದು ಉದಾಸೀನ ಆಗುವಾಗ ಮಾಡಿ ತಿನ್ನಿ, ಎಲ್ಲರೂ ಸಹ ಗಮ್ಮತ್ತು ಮಾಡಿ ಆಯಿತಾ. ಇದು ನೋಡಿ, ಬಳಪದ ಕಲ್ಲು ಹೇಳುದು. ಒಂದು ಅಪ್ಪದ ಕಲ್ಲು, ಒಂದು ರೊಟ್ಟಿಯ ಕಲ್ಲು, 2 ಕಲ್ಲು ಉಂಟು. ಇದಕ್ಕೆ ಎಣ್ಣೆ ಎಲ್ಲ ಹಚ್ಚಿಟ್ಟದು. 2 ದಿವಸ ಹೀಗೆ ಎಣ್ಣೆ ಎಳಿಬೇಕಂತೆ, ಮತ್ತೆ ಅದರಲ್ಲಿ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿದರು. ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಸೈಲೇಜ್ ತರಲಿಕ್ಕೆ ಅಂತ ಹೊರಟಿದ್ದೇವೆ. ನಮ್ಮ ಒಂದು ಅವಸ್ಥೆ ನೋಡಿ, ಅಂದರೆ ತೋಟದಲ್ಲಿ ಸಹ ಈ ಹುಲ್ಲಿಲ್ಲ. ಈಗ ಸಾಮಾನ್ಯ ಎಲ್ಲರಲ್ಲಿ ಸಹ ಈ ಪ್ರಾಬ್ಲಮ್ ಉಂಟು. ಸ್ವಲ್ಪ ಆದರೂ ನಮ್ಮ ಹಸುಗಳ ಒಂದು ಹಸಿರು ಹುಲ್ಲಿನ ಹಸಿವೆಯನ್ನು ನೀಗಿಸಬೇಕಲ್ಲ. ಸೊ ಅದಕ್ಕೆ ಬೇಕಾಗಿ ಹೋಗ್ತಾ ಇದ್ದೇವೆ. ತಿಂತಾರ ಇಲ್ವಾ ಅಂತ ಗೊತ್ತಿಲ್ಲ, ಇನ್ನು ತಂದು ನಾವು ನೋಡಬೇಕಷ್ಟೇ. ಈಗ ಏನು ಕತೆ ಇವರದ್ದು ಉಂಟು. ಇಲ್ಲಾಂದರೆ ಬೈಹುಲ್ಲೇ ಗತಿ, ಬೈಹುಲ್ಲು ಮತ್ತು ಹಿಂಡಿ ಹಾಕಿ ಬಿಡೋದು ಅಷ್ಟೇ. ತೋಟದಲ್ಲಿ ಸಹ ತಿನ್ನುವಷ್ಟಿಲ್ಲ, ಇನ್ನು ನೀರು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅದರ ನಂತರವೇ ಹುಲ್ಲು ಎಲ್ಲ ಗ್ರೋ ಆಗೋದು. ಹಾಗೆ ಹೋಪ್ ಫಾರ್ ದ ಬೆಸ್ಟ್. ಸೊ ಫ್ರೆಂಡ್ಸ್, ನಾವು ಸೈಲೇಜ್ ಮಾಡುವಲ್ಲಿಗೆ ತಲುಪಿದೆವು. ಆ್ಯಕ್ಚುಲಿ ಸೈಲೇಜ್ ಅಂದರೆ ಎಂತ ಗೊತ್ತುಂಟಾ, ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಈ ಜೋಳವನ್ನು, ತೆನೆ ಬಂದಂತಹ ಜೋಳದ ಗಿಡವನ್ನು ಕಂಪ್ಲೀಟಾಗಿ ಹುಡಿ ಮಾಡಿ ಈ ಥರ ಗೋಣಿಯಲ್ಲಿ ನೀರು ಗಾಳಿ ತಾಗದ ಹಾಗೆ ತುಂಬಿಸಿ ಅದನ್ನು ದನಗಳಿಗೆ ಮೇವಾಗಿ ಕೊಡ್ತಾರೆ. ಇದನ್ನು ಸೈಲೇಜ್ ಅಂತ ಹೇಳೋದು. ಇದು ಅಲ್ಲಿದೊಂದು ಇದು ನೋಡಿ ಅಂತೆ, ಸೀನರಿಯಲ್ಲಿ ಎಷ್ಟು ಚಂದ ಅಲ್ಲ, ಭಾರಿ ಖುಷಿ ಆಯಿತು ನನಗೆ ಅಲ್ಲಿ ನೋಡಿ. ಹಾಗೆ ನೋಡಿ ಅಂತೆ, ಇದೊಂದು ಗಿಡ ನನಗೆ ನೋಡುವಾಗ ಸಣ್ಣದಿರುವಾಗ ಅದು ನೆನಪಾಯಿತು ಅಂತ. ಕಕ್ಕೆಕಾಯಿ ಅಂತ ಹೇಳ್ತಾ ಇದ್ದೆವು ನಾವು. ಇದನ್ನು ತಿನ್ನಲಿಕ್ಕೆ ಸಹ ನಾವು ಆಗ ಜಗಳ ಮಾಡ್ತಾ ಇದ್ದೆವು ಅಂತ, ಸಣ್ಣದಿರುವಾಗ ನನಗೆ ಕೊಡು ಅಂತ. ಅಂಗಳದಲ್ಲೆಲ್ಲ ಆಗ್ತಾಯಿತ್ತು, ಈಗ ಎಲ್ಲಿ ಸಹ ಕಾಣೋದಿಲ್ಲ. ಸೊ ಫ್ರೆಂಡ್ಸ್, ಅಲ್ಲಿಂದ ನಾವು 2 ಬ್ಯಾಗ್ ಸೈಲೇಜ್ ಅಂತ ತೆಕ್ಕೊಂಡು ಮನೆಗೆ ಹೊರಟು ಬಂದೆವು. ಹಾಗೆ ಬಂದವರೇ ಇವರಿಗೆಲ್ಲ ಸುರುವಿಗೆ ಈ ಸೈಲೇಜನ್ನೆಲ್ಲ ಹಾಕಿ ಕೊಟ್ಟೆವು. ಎಲ್ಲರೂ ಸಹ ನೋಡಿ ಅಂತ ಎಷ್ಟು ಖುಷಿಯಿಂದ ತಿಂತಾ ಇದ್ದಾರೆ. ಅದೊಂದು ಟೆನ್ಷನ್ ಹೋಯಿತು ನಂದು. ಬಂಟಿಗೆ ಒಂದು ಸುಸ್ಸು ಮಾಡಿಸಿ ಅವನನ್ನು ಒಳಗೆ ಕಳಿಸಬೇಕು. ಸುಶಾಂಪು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಈ ರೀತಿಯಾಗಿ ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಕೂಡ ಒತ್ತಿ. ಸೊ ನಿಮಗೆಲ್ಲ ಈ ವಿಡಿಯೋಸ್, ನನ್ನ ವ್ಲಾಗ್ಸಲ್ಲಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್.